ಬಳ್ಳಮಂಜ ಮಹೋದೋಬಾರ ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಏಪ್ರಿಲ್ 21 ಆರಂಭವಾಗಿತ್ತು. ಇವತ್ತು ಕೊನೆಯ ದಿನ 6ನೇ ತಾರೀಕು ಮಾರ್ಚ್. ಸೊ ಈ ಎಲ್ಲ ಕಾರ್ಯಕ್ರಮ ಹೇಗಾಯಿತು ಎಲ್ಲ ಮಾತಾಡೋಕ್ಕೆ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾಗಿರುವಂಥ ವಸಂತ ಮರಕಡೆ ಇದ್ದಾರೆ. ಸರ್ ನಮಸ್ತೆ. ಬಳ್ಳಮಂಜ ದೇವಸ್ಥಾನ ಬಹಳ ಕಾರ್ಣಿಕ ಕ್ಷೇತ್ರ ಇದು, ಇಲ್ಲಿ ಯಾವಾಗ ಬರ್ತಾರೆ ಇಲ್ಲಿಗೆ. ಸೊ ಈಗ ಬ್ರಹ್ಮಕಲಶ ಆಗಿದೆ, ಇವತ್ತಿಗೆ ಕೊನೆಯ ದಿನ. ಒಟ್ಟಾರೆ ಕಾರ್ಯಕ್ರಮ ಹೇಗಾಯಿತು? ಒಟ್ಟಾರೆ ಇದೊಂದು ಭಾರಿ ಚಂದದ, ಅಂದರೆ ಇಡೀ ತಾಲೂಕು ಜಿಲ್ಲೆಗೆ ಒಂದು ಮಾದರಿಯಾದಂತಹ ಬ್ರಹ್ಮಕಲಶೋತ್ಸವ ಅಂತ ಹೇಳಲಿಕ್ಕೆ ನಮಗೆ ಭಾಳ ಖುಷಿ ಪಡ್ತೇವೆ. ನಮಗೆ ಇಲ್ಲಿ ಆಡಂಬರಕ್ಕಿಂತಲೂ ಭಕ್ತಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದೇವೆ. ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಒಂದು ಮಾತು ಹೇಳಿದರು, ಯಾಕಂದರೆ ನಾವು ಧಾರ್ಮಿಕ ಕಾರ್ಯಕ್ರಮಗಳಿಗೆ, ವೈದಿಕ ಕಾರ್ಯಕ್ರಮಗಳಿಗೆ ಅದು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಅದನ್ನು ಜನ ನೋಡಬೇಕು, ದೇವರ ಉತ್ಸವಗಳನ್ನು ಜನ ಭಾಗಿಯಾಗಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಭಾಷಣಗಳಿಗೆ ಸೀಮಿತ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಯಾವುದೇ ಧಾರ್ಮಿಕ ಭಾಷಣ ಆಗಲಿ ಅಥವಾ ಸಭೆಗಳಾಗಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ನಾವು ಇಟ್ಕೊಂಡಿಲ್ಲ. ಇವತ್ತೊಂದು ಕೊನೆಯದಾಗಿ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಜನ ಬರುವುದಿಲ್ಲ, ಈಗ ಬೇರೆ ಕಾರ್ಯಗಳಿಗೆ ಬರುವುದಿಲ್ಲ, ಧಾರ್ಮಿಕ ಕಾರ್ಯಗಳು ನೋಡಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಕಲ್ಪನೆ ಒಂದಿತ್ತು, ಹೆದರಿಕೆ ಇತ್ತು ನಮಗೆ. ಆದರೆ ಏನಾಗಿದೆ ಅಂತೇಳಿದರೆ ದಿನ ದಿನ ಜನ ಸಾಗರದಂತೆ ಜನಸಾಗರ ಬಂತು. ನಿನ್ನೆ ಬ್ರಹ್ಮಕಲಶೋತ್ಸವಕ್ಕೆ ಸಾಧಾರಣ 15-20 ಸಾವಿರ ಸಂಖ್ಯೆಯಲ್ಲಿ ನಿನ್ನೆ ಭಾಗಿಯಾಗಿ ಒಂದು 10-12 ಸಾವಿರ ಜನರು ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಖುಷಿಯಾಗ್ತದೆ. ಪ್ರತಿನಿತ್ಯ 5,000-6,000 ಜನ ಭಾಗಿಯಾಗ್ತಾಯಿದ್ರು. ಇದು ಯಾಕಂದರೆ ನಾವೊಂದು ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶ ಆಗುವಾಗ ನಾವು ಈ ಹಿಂದೂ ಧರ್ಮ ಉಳಿಬೇಕಿದ್ರೆ ಇಂತಹ ಕಾರ್ಯ ಆಗಬೇಕು. ನಮ್ಮ ದೇವತಾ ಕಾರ್ಯಗಳು, ದೇವರ ವಿಧಿವಿಧಾನಗಳು ನಮಗೆಲ್ಲ ಅರ್ಥ ಆಗಬೇಕು, ನಾವೆಲ್ಲ ಅದನ್ನು ನೋಡಬೇಕು. ಆ ನಿಟ್ಟಿನಲ್ಲಿ ಇದೊಂದು ಪ್ರಯತ್ನ, ಇದು ಮಾದರಿಯಾಗಿ ಬಂದಿದೆ. ಮತ್ತು ಬಹಳಷ್ಟು ಜನ ನನಗೆ ಮೊನ್ನೆಯಿಂದ ಇಲ್ಲಿ ಬಂದವರೆಲ್ಲ ಹೇಳ್ತಾರೆ, ನೀವೊಂದು ಬಹಳ ಒಳ್ಳೆಯ ಕೆಲಸ ಮಾಡಿದಿರಿ, ದೇವಸ್ಥಾನದಲ್ಲಿ ದೇವರ ಕಾರ್ಯವನ್ನು, ದೇವರ ಉತ್ಸವವನ್ನು ನೋಡಲಿಕ್ಕೆ ಮಾತ್ರ ಸೀಮಿತಗೊಳಿಸಿದಿರಿ. ಇದು ಎಲ್ಲರಿಗೆ ಬಂದವರಿಗೆ ಇಲ್ಲಿ ಸ್ಕ್ರೀನ್ ಹಾಕಿದ್ದೇವೆ, 4 ಕಡೆ ಸ್ಕ್ರೀನ್ ಹಾಕಿದ್ದೇವೆ. ಏನೆಲ್ಲ ದೇವರ ಉತ್ಸವಗಳು ಒಳಗೆ ನಡೀತದ ಇದೆಲ್ಲರೂ ಕೂತ್ಕೊಂಡು ಬಹಳ ಭಕ್ತಿಯಿಂದ ಭಕ್ತಿ ಪರವಶರಾಗಿ ನೋಡ್ತಾ ಇದ್ದಾರೆ. ದಿನಗಳಲ್ಲಿ ಭಕ್ತಿಭಾವ ಜಾಸ್ತಿ ಆಗಿದೆ. ಇಲ್ಲಿ ಬ್ರಹ್ಮಕಲಶೋತ್ಸವದಿಂದ ನಾವು ಇಲ್ಲಿ ಪ್ರಾರಂಭದಲ್ಲಿ ಮತ್ತೊಂದು ಕಲ್ಪನೆ ಅಂತಂದರೆ ನಮ್ಮ ಸ್ವಚ್ಛ ದೇವಸ್ಥಾನದ ಏನು ಕಾರ್ಯಕ್ರಮ, ಇಡೀ ಗ್ರಾಮವನ್ನು ಸ್ವಚ್ಛ ಮಾಡಿದ್ದೇವೆ. 1,000 ಸಂಖ್ಯೆಯಲ್ಲಿ ಮಡಂತ್ಯಾರಿಂದ ಕುದುರಾಡ್ಕ ತನಕದ ಮುಖ್ಯ ರಸ್ತೆ ಮತ್ತು ಇಲ್ಲಿ ಉಳಿದಂಥ ಎಲ್ಲ ಗ್ರಾಮದ ಎಲ್ಲ ರಸ್ತೆಗಳನ್ನು ಪ್ಲಾಸ್ಟಿಕ್ ಮುಕ್ತವಾಗಿ, ಕಸ ಮುಕ್ತವಾಗಿ ಸ್ವಚ್ಛ ಮಾಡಿದ್ದೇವೆ. ಸ್ವಚ್ಛ ಮಾಡಿ ನಾವು ಅಲಂಕರಿಸಿದ್ದೇವೆ. ಆ ರೀತಿಯ ಒಂದು ಕಲ್ಪನೆ ನಮ್ಮ ಆಡಳಿತ ಮುಕ್ತೇಶ್ವರರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಆ ರೀತಿಯಾಗಿ ಗ್ರಾಮ ಸ್ವಚ್ಛತೆ ಮೂಲಕ, ಅಂದರೆ ಪರಿಸರ ಸ್ವಚ್ಛ ಇದ್ದರೆ ಜನರ ಮನಸ್ಸು ಕೂಡ ಸ್ವಚ್ಛ ಆಗ್ತದೆ. ಆ ಮೂಲಕ ದೇವರ ಕಾರ್ಯ ಕೂಡ ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ದೇವಸ್ಥಾನಗಳು ಯಾಕಂದರೆ ಸ್ವಚ್ಛತೆಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನಾವು ಈಗ ಒಂದು ಬ್ರಹ್ಮಕಲಶಕ್ಕೆ ನಾಂದಿ ಆಡಿದ್ದೇವೆ. ಹಾಗಾಗಿ ಬಹಳಷ್ಟು ಪ್ರಗತಿಯನ್ನು, ನಾವು ಒಂದು ಬದಲಾವಣೆಯನ್ನು ಕಂಡಿದ್ದೇವೆ. ಭಾಳಷ್ಟು ಸಂಖ್ಯೆಯ ಭಕ್ತರು ಬಂದಿದ್ದಾರೆ. ನಮಗೆ ಭಾಳಷ್ಟು ಖುಷಿಯಾಗಿದೆ, ಅತ್ಯಂತ ಯಶಸ್ವಿಯಾಗಿದೆ. ಬ್ರಹ್ಮಕಲಶೋತ್ಸವ ಒಂದು ಅರ್ಥಪೂರ್ಣವಾದ ಬ್ರಹ್ಮಕಲಶವಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದ ಜನರಿಗೆ ಅಷ್ಟೇ ಒಳ್ಳೆಯ ಅನ್ನ ಸಂತರ್ಪಣೆ, ಎಲ್ಲ ದೇವರ ಪ್ರಸಾದ, ದೇವರ ದರ್ಶನ ಹಿಡಿದು ಎಲ್ಲ ಕಾರ್ಯಗಳನ್ನು ಭಾಳ ಚೆಂದಾಗಿ ಮಾಡಿದ್ದಾರೆ. ಇಲ್ಲಿ ನಮಗೆ ಎಲ್ಲರೂ ಇಲ್ಲಿ ಗ್ರಾಮದ ಮತ್ತು ಹತ್ತಿರದ ಗ್ರಾಮಗಳ ಎಲ್ಲ ಕಾರ್ಯಕರ್ತರು, ಸ್ವಯಂ ಸೇವಕರು ಕಳೆದ ಜನವರಿ ತಿಂಗಳಿಂದ ನಿರಂತರವಾಗಿ ಇಲ್ಲಿ ಶ್ರಮದಾನ ಮಾಡ್ತಾಯಿದ್ದಾರೆ. ಶ್ರಮದಾನದ ಮೂಲಕವೇ ಆಗಿದ್ದು ಎಲ್ಲ ಕೆಲಸ. ನಾವು ಯಾವುದೇ ಕೆಲಸವನ್ನು ಇಲ್ಲಿ ಕೂಲಿ ಕೊಟ್ಟು ಮಾಡಿದ್ದಿಲ್ಲ. ಎಲ್ಲರೂ ಅಂದರೆ ಜನ ನಮಗೆ ಲೆಕ್ಕಕ್ಕಿಂತ ಜಾಸ್ತಿ ಜನ ಬರ್ತಾಯಿದ್ರು. ಹಾಗಾಗಿ ಆ ಸ್ವಯಂ ಸೇವಕರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ಕೊಡಲಿಕ್ಕೆ ನಾನು ಬಹಳಷ್ಟು ಖುಷಿ ಪಡ್ತೇನೆ. ಮತ್ತು ನಮ್ಮೊಟ್ಟಿಗೆ ಒಂದು ತಂಡ, ಎಲ್ಲ ಯಾವುದೇ ಭೇದ ಇಲ್ಲದೆ ಪ್ರತಿಯೊಬ್ಬರು ಕೂಡ ಈ ಒಂದು ಬ್ರಹ್ಮಕಲಶದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಂದಷ್ಟು ಸಂಚಾಲಕರು ನಮ್ಮೊಟ್ಟಿಗೆ, ಹೊರೆಕಾಣಿಕೆ ಸಂಚಾಲಕರು, ಅಲಂಕಾರ ಸಮಿತಿ ಎಲ್ಲ ಒಬ್ಬರಿಂದ ಒಬ್ಬರು ಬಹಳಷ್ಟು ಕೆಲಸ ಮಾಡಿದೆ. ನನಗೆ ಅಧ್ಯಕ್ಷನಾಗಿ ಯಾವುದೇ ಕೆಲಸ ಮಾಡಲಿಕ್ಕೆ ಇರಲಿಲ್ಲ. ನಾನು ಇಲ್ಲಿ ಬಂದವ್ರನ್ನ ಮಾತಾಡೋದು ಬಿಟ್ಟರೆ ಎಲ್ಲ ಕೆಲಸವನ್ನು ಸಂಚಾಲಕರು ಮತ್ತು ಈ ಸ್ವಯಂ ಸೇವಕರು ಬಹಳ ಶಿಸ್ತಿನಿಂದ ಮತ್ತು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದಾರೆ. ಅವರಿಗೆ ಕೂಡ ಅನಂತ ವಂದನೆಗಳು ಹೇಳ್ತಾನೆ. ಇಡೀ ಜಿಲ್ಲೆಯಲ್ಲಿ ಇಂಥ ಕಾರ್ಯಗಳು, ಯಾಕಂದರೆ ಬ್ರಹ್ಮಕಲಶೋತ್ಸವ ಈ ರೀತಿ ಆಗಬೇಕು ಅನ್ನೋಂಥದ್ದು ನಮ್ಮದು ಕೂಡ ಕಲ್ಪನೆ. ಯಾಕಂದರೆ ನಾವು ಹಿಂದೂ ಧರ್ಮದ ಧಾರ್ಮಿಕತೆ, ದೇವರ ನಂಬಿಕೆ ಇದೆಲ್ಲ ಉಳಿಬೇಕಿದ್ರೆ ಈ ರೀತಿಯ
ಬ್ರಹ್ಮಕಲಶೋತ್ಸವ ಆಗಬೇಕು. ಬಹಳ ಯಶಸ್ವಿಯಾಗಿದೆ, ಸಂತೋಷ ಆಗಿದೆ. ಇವತ್ತು ನಾವು ಮುಕ್ತಾಯದ ಹಂತದಲ್ಲಿದ್ದೇವೆ. ಎಲ್ಲರಿಗೆ ನಾನು ವಂದಿಸ್ತೇನೆ. ನನ್ನದು ಎಲ್ಲ ಕೆಲಸಗಳಲ್ಲಿ ಭಾಗಿಯುವಂಥ ಪದ್ಮನಾಭ ಬಸವಣ್ಣ ನಮ್ಮ 25 ವರ್ಷದ ಕಂಬಳ ಸಮಿತಿಯ ಅಧ್ಯಕ್ಷರಾಗಿದ್ದರು. ನಿರಂತರವಾಗಿ ಕಂಬಳದೊಟ್ಟಿಗೆ ನಾವು ಇರುವ ಉಪಾಧ್ಯಕ್ಷರು ಕೂಡ ನಮ್ಮ ಕಂಬಳ ಸಮಿತಿಯ ಉಪಾಧ್ಯಕ್ಷ, ಇದರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರು ಪದ್ಮನಾಭ ಬಸವಣ್ಣ ಅವರು ಮಾತಾಡ್ತಾರೆ. ನಮ್ಮ ಆಡಳಿತ ಮುಕ್ತರಾದ ಶ್ರೀಯುತ ಹರ್ಷ ಸಂಪಿಗೆ ಒಂದು ಕಲ್ಪನೆಯೊಂದಿಗೆ ನಮ್ಮ ಅಧ್ಯಕ್ಷರು ಯುವ ಉತ್ಸಾಹಿ ತರುಣ ವಸಂತ ಮರಕಡೆಯವರ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ನಮ್ಮ ಕಾರ್ಯಕ್ರಮ ನಡೀತಾ ಇದೆ. ಅವರು ಹೇಳಿದ ಹಾಗೆ ಇಡೀ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಒಂದು ಮಾದರಿ ಬ್ರಹ್ಮಕಲಶೋತ್ಸವ. ಯಾವುದೇ ಒಂದು ಮನರಂಜನೆಗೆ ಅವಕಾಶ ಕೊಡದೆ ನಮ್ಮ ಮುಕ್ತೇಸರು ಯಾವ ಒಂದು ತೀರ್ಮಾನ ಮಾಡಿದ್ದಾರೆ, ಎಲ್ಲರೂ ಗ್ರಾಮಸ್ಥರು ಪ್ರತಿಯೊಬ್ಬರು ಇದಕ್ಕೊಂದು ಕೈ ಜೋಡಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದಾರೆ. ಹಾಗೆ ಸಂಚಾಲಕರು ನಮ್ಮ ಚಂದ್ರಕಾಂತ್ ನಿಡ್ಡಾಜೆ, ಹಾಗೆ ಗೋಪಾಲ್ ಪೂಜಾರಿ ಅವರು, ನಾರಾಯಣ ಪೂಜಾರಿ, ತುಂಬ ಜನ ಇದ್ದಾರೆ, ಪ್ರಮೋದ್ ಕುಮಾರ್ ಬಳ್ಳಮಂಜ ಉಪಾಧ್ಯಕ್ಷರು, ಅವಿನಾಶ್ ಕುಳಾಲ್, ಇಂಥ ಎಲ್ಲರ ಒಂದು ಸಹಕಾರ. ಯಾಕಂದರೆ ನಾನು ಹೆಸರು ಕೆಲವ್ರದ್ದು ಮಾತ್ರ ಹೇಳಿದೆ, ಯಾಕಂತ ಹೇಳಿದ್ರೆ ಇದು ಎಲ್ಲರೂ ಸೇರಿ ಮಾಡಿದಂಥ ಕಾರ್ಯಕ್ರಮ. ಊರಿನ ಪರ ಊರಿನ ವಿಶೇಷವಾಗಿ ಅವರು ಹೇಳಿದಾಗೆ ಸ್ವಚ್ಛತೆಯ ಒಂದು ಕಾರ್ಯಕ್ರಮ. ಈ ಬಳ್ಳಮಂಜ ಗ್ರಾಮದವರು ಮಾತ್ರ ಅಲ್ಲ, ಮಡಂತ್ಯಾರು, ಕಲ್ಲೇರಿ, ಮುಂಜಾಲಕಟ್ಟೆ, ಆಸುಪಾಸಿನ ಎಲ್ಲ ಕಡೆ ಕುತ್ತಿನ ತಂಡ ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೈ ಜೋಡಿಸಿ ಈ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಮಾಡಿದರೆ ಖಂಡಿತವಾಗಿಯೂ ನಾವು ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈ ಒಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು, ಹಾಗೆ ಒಂದು ಮುಂದಕ್ಕೆ ಎಲ್ಲರೂ ನಾವು ಭಾಗವಹಿಸೋದು ನಿಜವಾಗಿ ನಮಗೊಂದು ಭಾಳ ಖುಷಿಯ ಇದು ಒಂದು ಸಂಭ್ರಮದ ಸಮಯ. ಅನಂತೇಶ್ವರ ದೇವರು ಹಾಗೆ ಈಶ್ವರ ದೇವರು ನಮಗೆ ಆಗಲಿ, ಇಲ್ಲಿ ಕೆಲಸ ಮಾಡಿದವರಿಗೆ, ಹಾಗೆ ಪ್ರತಿಯೊಬ್ಬರಿಗೂ ಈ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಮ್ಮ ಈ ಒಂದು ಬ್ರಹ್ಮಕಲಶೋತ್ಸವ ಎಲ್ಲರಿಗೂ ಒಂದು ಮಾದರಿ ಕಾರ್ಯಕ್ರಮ ಆಗಲಿ ಅಂತ ಆಶಿಸ್ತಿದ್ದೇನೆ. ಧನ್ಯವಾದ. ಹಸಿರು ಕಾಣಿಕೆಯ ಜವಾಬ್ದಾರಿಯನ್ನು ನೀವು ನೀಡಿದರು. ಈ ಹಸಿರು ಕಾಣಿಕೆಗೆ ಮೊಡಂತ್ಯಾರ ಭಾಗದಿಂದ ನಮ್ಮ ತುಳಸಿದಾಸ್ ಪೈ ಅಂತ, ಇನ್ನೊಂದು ಕಲ್ಲೇರಿ ಭಾಗದಿಂದ ಕಮಲಾಕ್ಷ ಕರ್ಪಾಡಿಯವರು ಭಾಳಷ್ಟು ಅಂದರೆ 3 ದಿನ ಹಸಿರು ಕಾಣಿಕೆ ಮೆರವಣಿಗೆ ಇತ್ತು. ಮೊದಲನೇ ದಿನ ಮೊಡಂತ್ಯರಿಂದ ವೈಭವಯುತ ಹೊರಕಾಣಿಕೆ ತುಳಸಿ ಇವರ ನೇತೃತ್ವದಲ್ಲಿ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಅದೇ ರೀತಿ ಅಲ್ಲಿ ಎಲ್ಲ ಪರಿಸರದವರು ಅವರಿಗೆ ಬೇಕಾದಂತಹ ಸಹಕಾರವನ್ನು ನೀಡಿದ್ದಾರೆ. 2ನೇ ದಿನದ ಒಂದು ಹಸಿರು ಕಾಣಿಕೆ ಕಮಲಾಕ್ಷ ಅವರ ನೇತೃತ್ವದಲ್ಲಿ ಕಲ್ಲೇರಿ ಮತ್ತು ಆ ಪರಿಸರದ ಎಲ್ಲ ಭಕ್ತಾದಿಗಳಿಂದ ಅದು ಉತ್ತಮ ರೀತಿಯಲ್ಲಿ ಬಂದಿದೆ. ವಿಶೇಷವಾಗಿ ಮಚ್ಚಿನದ 3ನೇ ದಿನದ ಹಸಿರು ಕಾಣಿಕೆ ಭಾಳಷ್ಟು ವೈಭವಯುತವಾಗಿ ಪ್ರತಿ ಮನೆಯಿಂದಲೂ ಬ್ರಹ್ಮಕಲಶೋತ್ಸವಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳು ಇಲ್ಲಿ ಆಗಮಿಸಿದೆ ಅಂತೇಳಿಕ್ಕೆ ನಾನು ಭಾಳಷ್ಟು ಸಂತೋಷ ಪಡ್ತೇನೆ. 145 ಕ್ವಿಂಟಲ್ ಅಕ್ಕಿ ನಮ್ಮ ಗೋಡನಿಗೆ ಬಂದಿದೆ. ಅದಲ್ಲದೆ ಒಂದು 30-35 ಕ್ವಿಂಟಲ್ ಬೆಲ್ಲ ಬಂದಿದೆ. ಅದರಲ್ಲೂ ಒಂದು 15 ಕ್ವಿಂಟಲ್ ಬೆಲ್ಲ ಈಗಾಗಲೇ ನಮ್ಮ ಗೋಡನಲ್ಲಿ ಸ್ಟಾಕ್ ಇದೆ. ಮತ್ತು ಅಕ್ಕಿ ಸರಿಸುಮಾರು ಒಂದು 90 ಕ್ವಿಂಟಲ್ ತನಕ ನಮ್ಮ ಗೋಡನಲ್ಲಿದೆ. ತೆಂಗಿನಕಾಯಿ ಇದೆ ಬೇಕಾದಷ್ಟು. ಇದೆಲ್ಲ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳಿಂದ ಬಂದು ಈ ಬ್ರಹ್ಮಕಲಶೋತ್ಸವಕ್ಕೆ ಸಹಕಾರ ಆಗ್ತದೆ ಅಂತ ಹೇಳ್ತೇನೆ. ಬ್ರಹ್ಮಕಲಶದ ಕೆಲಸ ಶುರುವಾಗಿಂದ ಈಗಿನ ತನಕ ಈ ಪರಿಸರದ ಮತ್ತು ಹೊರಗಡೆಯಿಂದ ಭಾಳಷ್ಟು ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಅವರ ಕರಸೇವೆಯನ್ನು ಮಾಡಿದ್ದಾರೆ. ಇವತ್ತು ಒಂದು ಸೇವಾ ಮನೋಭಾವನೆಯಿಂದ ಈ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ. ಅವರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಇನ್ನಷ್ಟು ಈ ದೇವಸ್ಥಾನದ ಅಭಿವೃದ್ಧಿಗೆ ಊರಿನವರು ಪರೂರಿನವರು ಸಹಕಾರ ಮಾಡಲಿ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ನಾನು ಈ ಒಂದು ಬ್ರಹ್ಮಕಲಶೋತ್ಸವ ಪ್ರಚಾರ ಸಮಿತಿಯ ಸಂಚಾಲಕನಾಗಿ ನನ್ನನ್ನು ಮಾಡಿದ್ದಾರೆ. ನಾವು ಪ್ರಥಮವಾಗಿ ಪೇಟೆಗಳಲ್ಲಿ ಎಲ್ಲ ಆಮಂತ್ರಣ ಕೊಡುವಂಥ ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ. ಪ್ರಚಾರವನ್ನು ಮೈಕ್ಗಳಲ್ಲಿ ಕೂಡ ಪೇಟೆಗಳಲ್ಲಿ ಇಲ್ಲಿಂದ ಉಜಿರೆ, ಈಚೆ ವಾಮದ ಪದವು, ಈಚೆ ಕಲ್ಲೇರಿ, ನಮ್ಮ ಗ್ರಾಮ ಎಲ್ಲ ಕಡೆ ನಾವು ಪ್ರಚಾರವನ್ನು ಮಾಡಿ ಅದ್ಭುತವಾದ ಜನಸ್ಪಂದನೆ ಸಿಕ್ಕಿದೆ. ಮತ್ತು ನಾವು 1 ವಾರದಿಂದ ನನಗೆ ಇಲ್ಲಿ ಸ್ವಾಗತ ಸಮಿತಿಯ ಒಂದು ಪ್ರಚಾರಕರನಾಗಿ ಕೂಡ ನನ್ನಲ್ಲಿ ನಿಯೋಜನೆ ಮಾಡಿದ್ದಾರೆ. ನಮ್ಮ ಈ ಒಂದು ಬಳ್ಳಮಂಜ ಕ್ಷೇತ್ರ ನಾವು ಹೇಳೋದು ಒಂದೇ, ಇದು ಬಳ್ಳಮಂಜದ ಬ್ರಹ್ಮಕಲಶ, ಇದು ಮನಗಳ ಬ್ರಹ್ಮಕಲಶ, ಪ್ರೀತಿ ಸೌಹಾರ್ದದ ಬ್ರಹ್ಮಕಲಶ. ಇದೊಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಒಂದು ಬ್ರಹ್ಮಕಲಶ. ನಮ್ಮ ಆಡಳಿತ ಮುಕ್ತೇಸರ ಒಂದು ಏನು ಧ್ಯೇಯ ಉಂಟು, ಅದು ಒಂದು ಮಾದರಿಯಾಗಿ ಬರಬೇಕು ಅಂತ. ಹಾಗೆ ನಾವು ಇದನ್ನೇ ಹೇಳುವುದು, ಇದೊಂದು ಶತಮಾನದ ಬ್ರಹ್ಮಕಲಶವಾಗಿ ಇನ್ನು ಮುಂದೆ ಆಗುವಂಥ ಬ್ರಹ್ಮಕಲಶಗಳಿಗೆ ಇದೊಂದು ಮಾದರಿ ಬ್ರಹ್ಮಕಲಶವಾಗಿ ಆಗಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಇದೊಂದು ಬ್ರಹ್ಮಕಲಶ ಅಂದರೆ ಇದು ಬಹಳ ಒಂದು ಕಾರಣಿಕ ಕ್ಷೇತ್ರದ ಬ್ರಹ್ಮಕಲಶ.
ಇದು ಮುಂದಿನ ಬ್ರಹ್ಮಕಲಶಗಳಿಗೆ ಈ ಒಂದು ಕ್ಷೇತ್ರದ ಮಾದರಿಯನ್ನು ಅವರೆಲ್ಲ ಅಳವಡಿಸಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಇದೊಂದು ಭಕ್ತಿ ಭಾವಗಳ ಬ್ರಹ್ಮಕಲಶ ಅಂತ ನಾವು ಉಲ್ಲೇಖ ಮಾಡಿದ್ದೇವೆ. ಆ ರೀತಿ ಇದು ಮುಂದಿನ ಬ್ರಹ್ಮಕಲಶಗಳಿಗೆ ಮಾದರಿಯಾಗಬೇಕು ಅಂತ ನಮ್ಮ ಮೊಕ್ತೇಸರ ಅನಿಸಿಕೆ. ಅದನ್ನು ನಾವು ಜನಗಳ ಮುಂದೆ ಇಟ್ಟಿದ್ದೇವೆ. ಅದನ್ನು ಅನುಸರಿಸಲಿ ಅಂತ ಭಕ್ತ ಸಮುದಾಯದಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಬ್ರಹ್ಮಕಲಶಕ್ಕೆ ಅದ್ಭುತವಾದಂಥ ಸ್ಪಂದನೆಯನ್ನು ನೀಡಿದಂಥ ಎಲ್ಲ ಊರಿದ್ದು ನಮ್ಮ ದೇಶಾದ್ಯಂತ ಭಕ್ತರು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ನಮಗೆ ಪರಿಚಯ ಇದ್ದವರು ಇಲ್ಲದವರು ಯಾರನ್ನೂ ನೋಡದೆ ನಾವು ಎಲ್ಲರನ್ನೂ ಪ್ರೀತಿ ಬಾಂಧವ್ಯದಿಂದ ಮಾತಾಡಿದ್ದೇವೆ ಎಂಬ ಒಂದು ಮನಸ್ಸು ಎಲ್ಲರದು. ನಮ್ಮ ಸಮಿತಿ ಯಾರು ನಮಗೆ ಒಂದು ಮೊದಲೇ ಹೇಳಿದ್ದಾರೆ, ನಾವು ಯಾವುದೂ ಇದು ಮಾಡಬಾರ್ದು, ಎಲ್ಲರನ್ನು ಪ್ರೀತಿಯಿಂದ ಅವರನ್ನು ಮಾತಾಡಿಸಬೇಕು, ಅವರಿಗೆ ಸ್ಪಂದಿಸಬೇಕು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಯಾರನ್ನೂ ಕೇಳಿದರು ಯಾವುದೇ ಒಂದು ಗೊಂದಲ ಇಲ್ಲದೆ ಪ್ರೀತಿಯಿಂದ ಈ ಒಂದು ಬ್ರಹ್ಮಕಲಶ ಸಂಪನ್ನ ಆಗಿದೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಈ ಒಂದು ಬ್ರಹ್ಮಕಲಶದ ಗೌರವಾಧ್ಯಕ್ಷರಾದಂಥ ಮಾನ್ಯ ಶಾಸಕರು ಹಸಿರು ಕಾಣಿಕೆಯ ಸಂದರ್ಭದಲ್ಲಿ 1,500 ಸಾರಿಯನ್ನು ವಿತರಣೆ ಮಾಡಿದ್ದಾರೆ. ಅದೇ ರೀತಿ ಮತ್ತು ಒಂದು 500 ಜನರಿಗೆ ಕೇಸರಿ ಶಾಲನ್ನು ನೀಡಿದ್ದಾರೆ. ಅದೇ ರೀತಿ ಶಾಸಕರ ವಿಶೇಷ ವಲಯ ಅಭಿವೃದ್ಧಿ ನಿಧಿಯಿಂದ ಒಂದು ನಮಗೆ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ಒಂದು ಸೀಟು ಅಳವಡಿಸುವಂತಹ ಕೆಲಸವನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ. ಸಮಿತಿ ವತಿಯಿಂದ ತಾಲೂಕಿನ ಜನಪ್ರಿಯ ಶಾಸಕರಿಗೆ ಧನ್ಯವಾದವನ್ನು ಈ ಮೂಲಕ ಹೇಳ್ತಾ ಇದ್ದೇನೆ. ಅದ್ಭುತ ಸೇವೆಯನ್ನು ಕೊಡ್ತಾ ಇದ್ದೀರಾ. ಕಾರ್ಣಿಕ ಕ್ಷೇತ್ರ ಒಟ್ಟಾರೆಯಾಗಿ ಮೊನ್ನೆಯಿಂದ ಬ್ರಹ್ಮಕಲಶದಲ್ಲಿ ಪ್ರತಿದಿನ ಭಾಗಿಯಾಗಿರುವಂಥವರು ಹೇಗನ್ನಿಸ್ತು, ಜನರ ಸ್ಪಂದನೆ ಆಗಿರ್ಬೋದು, ಎಲ್ಲವನ್ನು ನೋಡಿದಾಗ ಏನು ಹೇಳ್ತೀರಿ ಇದರ ಬಗ್ಗೆ? ಇದರ ಬಗ್ಗೆ ಹೇಳಬೇಕು ಅಂತಾದರೆ ಇದು ಭಾಗ್ಯ ಅಂತ ನಾವೊಂದು ಕೇಳ್ತೇವೆ. ಖಂಡಿತವಾಗಲೂ ಜೀವನದಲ್ಲಿ ನಮಗೆ ಸಿಕ್ಕಿದಂಥ ಪರಮ ಭಾಗ್ಯ ಅಂತ ಹೇಳಿದರೆ ಬಳ್ಳಮಂಜದ ಈ ಬ್ರಹ್ಮಕಲಶದಲ್ಲಿ ನಾವು ಭಾಗವಹಿಸಿದ್ದಂಥದ್ದು. ತಂತ್ರಿಗಳು ಪ್ರಾರಂಭದಲ್ಲಿ ಬ್ರಹ್ಮರಥ ಬರುವಾಗ ಒಂದು ಮಾತನ್ನು ಹೇಳಿದರು, ಅನಂತ ದೇವರು ಮತ್ತು ಈಶ್ವರ ದೇವರು ಒಂದಾಗಿ ಒಗ್ಗಟ್ಟಾಗಿರುವಂತಹ ಈ ಕ್ಷೇತ್ರದಲ್ಲಿ ಆ ಸೇವೆ ಮಾಡಲಿಕ್ಕೆ ಭಾಗ್ಯ ನಿಮಗೆಲ್ಲ ಸಿಕ್ಕಿದೆ. ಆ ಭಾಗ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ, ನಾವು ಊರಿನವರೆಲ್ಲ ಒಗ್ಗಟ್ಟಾಗಿ ಈ ಒಂದು ಕ್ಷೇತ್ರದ ಬ್ರಹ್ಮಕಲಶದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿದರು. ಆ ಬ್ರಹ್ಮರಥದ ವೈಭವ ನಾವು ಏನು ಇಲ್ಲಿ ಆದಂಥ ಎಲ್ಲ ಕಾರ್ಯಕ್ರಮಗಳು ನಾವು ಏನು ಎಣಿಸಿದ್ದೆವೋ ಅದರ 10 ಅಲ್ಲ 100 ಪಾಲು ಯಶಸ್ವಿಯಾಗಿದೆ. ಈ ಕ್ಷೇತ್ರದ ಕಾರಣಿಕದ ಬಗ್ಗೆ ಹೇಳಲಿಕ್ಕಲ್ಲ, ಪುರಾತನ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಅಂತ ನಾವು ಹೇಳಿದರೂ ಇದರ ಕಾರಣಿಕವನ್ನು ನಾವು ನೋಡುವಾಗ ಇದು ಪುರಾತನ ಆ ಒಂದು ನಮ್ಮ ಹಿರಿಯರು ನಮ್ಮ ಪೂರ್ವಜರು ಮಾಡಿರುವಂಥ ಈ ಸೇವೆಗೆ ಈ ಫಲ ನಮಗೆ ಸಿಕ್ಕಿದೆ. ನಾವು ಇಲ್ಲಿ ಈಗ ಭಾಗ್ಯ ನಮಗೆ ಸಿಕ್ಕಿದೆ. ಪ್ರಾರಂಭದ ಬ್ರಹ್ಮರಥದಿಂದ ಹಿಡಿದು ಇವತ್ತಿನವರೆಗೆ ಆದಂಥ ಪ್ರತಿಯೊಂದು ಕಾರ್ಯಕ್ರಮಗಳು, ಧ್ವಜಸ್ತಂಭ ಏರಿ ಧ್ವಜಸ್ತಂಭದ ಆ ಒಂದು ಪ್ರತಿಷ್ಠೆ ಆಗುವಾಗ ಗರುಡ ದೇವರು ಆ ಒಂದು ಕ್ಷಣದಲ್ಲಿ ಬಂದು ಸುತ್ತು ಹೊಡೆದಂಥ ಆ ಒಂದು ದಿವ್ಯ ಕ್ಷಣಗಳು, ಮತ್ತು ಬ್ರಹ್ಮರಥ ಆಗುವಾಗ ಪ್ರಥಮ ಬ್ರಹ್ಮರಥದ ಉತ್ಸವದಲ್ಲಿ ಸಹ ಬಂದು ಗರುಡ ದೇವರು ಆ ಒಂದು ಸುತ್ತು ಹೊಡೆದಂಥ ಈ ಕ್ಷಣಗಳು, ಪರಿಸರದ ಒಂದು 100-200 ಮೀಟರ್ ಸುತ್ತಮುತ್ತ ಗಾಳಿ ಮಳೆ ಬರುವಾಗ ಈ ಕ್ಷೇತ್ರದ ಈ ಉತ್ಸವಕ್ಕೆ ಒಂದು ಚೂರು ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಆ ದೇವರು ನಮ್ಮನ್ನು ಆಶೀರ್ವಾದಿಸಿದಂಥ ಈ ಕ್ಷಣ, ಇದೆಲ್ಲ ನಾವು ಒಂದು ನಮ್ಮ ಶಬ್ದಗಳಲ್ಲಿ ಹೇಳಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಇಂಥ ಒಂದು ಭಾಗ್ಯದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಈ ನಮ್ಮ ಇಲ್ಲಿಯ ಆನುವಂಶಿಕ ಆಡಳಿತ ಮುಕ್ತೇಸರಾಗಿ ಸೇವೆ ನೀಡುವಂಥ ಹರ್ಷ ಸಂಪಿಗೆತ್ತವರು ಎಲ್ಲರನ್ನ ಒಂದಾಗಿ ಈ ಸೇವೆ ಎಲ್ಲರೂ ಸೇರಿಕೊಂಡು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ ಊರಿನ 8 ಮಾಗಣೆಯ ಈ ಊರಿನ ಕ್ಷೇತ್ರದ ಭಕ್ತಾದಿಗಳು ನೀಡಿರುವಂಥ ಸೇವೆ ಅತ್ಯದ್ಭುತ. ಯಾಕಂದರೆ 8 ಮಾಗಣೆಯ ಎಲ್ಲ ಭಕ್ತರು ಪ್ರತಿಯೊಬ್ಬರು ಶ್ರಮವನ್ನು ಕೊಟ್ಟಿರುವಂಥದ್ದು. ಅದರೊಟ್ಟಿಗೆ ತನು ಮನ ಧನ ಅಂತ ಒಂದು ಶಬ್ದಕ್ಕೆ ಅರ್ಥವತ್ತಾಗಿ ಈ ಕ್ಷೇತ್ರದಲ್ಲಿ ಅವರು ತಮ್ಮ ಸೇವೆಯನ್ನು ನೀಡಿದ್ದಾರೆ. ಶ್ರಮದಾನದಲ್ಲಿ ನೀಡಿರುವಂಥ ಸೇವೆಯಾಗಲಿ, ಧನರೂಪದ ಸೇವೆಯಾಗಲಿ, ತನು ಮನ ಧನ ಎಲ್ಲವನ್ನು ಅರ್ಪಣೆ ಮಾಡಿರುವಂಥ ಈ ಹೊತ್ತಿನಲ್ಲಿ ಈ ಬ್ರಹ್ಮಕಲಶ ಒಂದು ಯಶಸ್ವಿ ಬ್ರಹ್ಮಕಲಶ. ಇಲ್ಲಿ ಭಕ್ತಿ ಪ್ರಧಾನವಾಗಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒತ್ತನ್ನು ನೀಡದಿದ್ದರೂ ಇಲ್ಲಿ ಎಲ್ಲರ ಬಾಂಧವ್ಯ ಹೆಚ್ಚಿದೆ. ಯಾಕಂದರೆ ಬ್ರಹ್ಮಕಲಶವಾದ ಈ ಉತ್ಸವದಲ್ಲಿ ಉಳಿದಂಥ ಸಮಯದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಲಿ ಭಕ್ತಾದಿಗಳು ಒಟ್ಟಾಗಿ ಸೇರಿಕೊಂಡು ಮಾತುಕತೆ ನಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡು ನಮ್ಮ ಭಾವನೆಗಳು ಒಂದು ಮನೆಯ ಸಹೋದರರಿಗಿಂತ ಆ ಭಾವನೆಗಳು ನಮ್ಮಲ್ಲಿ ಉತ್ಪತ್ತಿಯಾಗಿದೆ. ಇದು ಒಂದು ಭಾವನೆಗಳಿಗೆ ಬೆಲೆ ಕಟ್ಟಲಿಕ್ಕೆ ಖಂಡಿತ ಅಸಾಧ್ಯ. ಯಾಕಂದರೆ ನಮ್ಮೊಳಗಿನ ಈ ಬಾಂಧವ್ಯ ಇಲ್ಲಿ ಮತ್ತಷ್ಟು ಬೆಳೆದಿದೆ. ಈ ಕ್ಷೇತ್ರ ನಮ್ಮನ್ನೆಲ್ಲ ಒಟ್ಟು ಮಾಡಿದೆ. ಅನಂತ ಈಶ್ವರ ದೇವರ ಒಗ್ಗಟ್ಟಿನ ಈ ಒಂದು ಕ್ಷೇತ್ರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೊಂದು ಕ್ಷೇತ್ರ ಪ್ರಸಿದ್ಧ ಕ್ಷೇತ್ರವಾಗಿ ಹೊರಹೊಮ್ಮಲಿಕ್ಕೆ
ಹೇಳೋದಕ್ಕೆ ಯಾವುದೇ ಸಂಶಯವಿಲ್ಲ. ಈ ಕ್ಷೇತ್ರದ ಆ ಕಾರಣಿಕ ಮತ್ತಷ್ಟು ವೈಭವವಾಗಲಿ, ಈ ಕಾರಣಿಕದ ಆ ಕ್ಷೇತ್ರದ ಅನುಗ್ರಹ, ದೇವರ ಅನುಗ್ರಹ ಎಲ್ಲ ಭಕ್ತಾದಿಗಳಿಗೆ ಸಿಗಲಿ, ಭಕ್ತರ ಮನೆಯು ತುಂಬಿ ಸಂತಸದ ವಾತಾವರಣ, ಮನೆಯಲ್ಲಿ ಕಷ್ಟಗಳು ದೂರವಾಗಿ ಸುಖಗಳು ಎಲ್ಲ ಮನೆಯಲ್ಲಿ ಸಿಗಲಿ. ಆ ದೇವರು ಈ ಬ್ರಹ್ಮಕಲಶದ ಹೊತ್ತಲ್ಲಿ ಎಲ್ಲರನ್ನು ಅನುಗ್ರಹಿಸಲಿ. ಅವರು ಮಾಡಿದಂಥ ಈ ಸೇವೆಗೆ 100ಕ್ಕೆ 100 ಆ ದೇವರು ಅನುಗ್ರಹ ಮಾಡಲಿ ಎಂದು ನಾವು ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಒಂದು ಭಾಗ್ಯವನ್ನು ಕರುಣಿಸಿದ ಆ ದೇವರಿಗೆ ನಾವು ಆ ಸಾಷ್ಟಾಂಗ ಅಡ್ಡ ಬಿದ್ದು ಅವರಿಗೆ ಈ ಅನಂತ ದೇವರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಪರಮ ಭಾಗ್ಯಕ್ಕೆ ಇದು ಭಾಗ್ಯ ಎಂಬ ಆ ಒಂದು ವಾಣಿಗೆ, ದಾಸರ ವಾಣಿಗೆ ಮತ್ತಷ್ಟು ನಮಗೆ ಇದು ಸಿಕ್ಕಿದೆ, ಖುಷಿ ಸಿಕ್ಕಿದೆ. ಈ ಖುಷಿಯ ಈ ಒಂದು ಸಡಗರದಲ್ಲಿ ನಾವಿದ್ದೇವೆ, ಖುಷಿಯ ಭಾವನೆಗಳೊಂದಿಗೆ ನಾವಿದ್ದೇವೆ. ಈ ಹೊತ್ತಿನಲ್ಲಿ ಸುದ್ದಿಯವರು ನೀಡುವಂಥ ಈ ಒಂದು ಸಂದರ್ಶನ, ಈ ಹೊತ್ತಲ್ಲಿ ಈ ವಿಷಯಗಳನ್ನು ದೇಶದಾದ್ಯಂತ ವಿದೇಶಗಳಲ್ಲಿ ಪ್ರಚಾರ ಮಾಡುವಂಥ ನಿಮ್ಮ ಒಂದು ಸಹಕಾರಕ್ಕೂ ಸಹ ಈ ಕ್ಷೇತ್ರವು ಖಂಡಿತ ಋಣಿಯಾಗಿದೆ. ಇಂಥ ಒಂದು ವೈಭವದ ಈ ಒಂದು ಅವಕಾಶ ಆ ದೇವರು ನಮಗೆ ಕೊಟ್ಟಿರುವುದಕ್ಕೆ ಮತ್ತೊಮ್ಮೆ ವಂದಿಸುತ್ತಾ ಒಂದು 2 ಅಭಿಪ್ರಾಯಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ಇವತ್ತಿಗೆ ಈ ಒಂದು ಅನಂತೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂಪನ್ನಗೊಂಡಿರುವಂಥದ್ದು, ಈ ಬಗ್ಗೆ ಭಕ್ತರ ಸ್ಪಂದನೆ ಬಗ್ಗೆ ಪ್ರತಿಯೊಬ್ಬರು ಕೂಡ ಭಕ್ತಿ ಭಾವದ ಮಾತನ್ನು ಆಡ್ತಿದ್ದಾರೆ. ವನಿಷ್ಠತೆ ಶ್ರೇಯಶೆಟ್ಟಿ, ಸುದ್ದಿ ನ್ಯೂಸ್, ಬಳ್ಳಮಂಜ.